ಸಹಕಾರಿ ಬ್ಯಾಂಕ್ಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಎಸ್ಸಿಡಿಸಿಸಿ ಬ್ಯಾಂಕ್ ಸದಾ ಗ್ರಾಹಕರ ಪರವಾದ ನಿಲುವಿಗೆ ಕಟಿಬದ್ಧವಾಗಿದ್ದು ಬ್ಯಾಂಕಿಂಗ್ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಅತ್ಯಂತ ಮಹತ್ತರವಾದ ಯೋಜನೆಯೊಂದನ್ನು ಆರಂಭಿಸಿದೆ. ಜನರ ಬಳಿಗೆ ನಮ್ಮ ಬ್ಯಾಂಕ್ ಎನ್ನುವಂತಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಪುತ್ತೂರಿನ ಕೊಂಬೆಟ್ಟು ಬಂಟರ ಭವನದಲ್ಲಿ ಅಭಿಯಾನ ನಡೆಯಿತು. ಪುತ್ತೂರು ಕೊಂಬೆಟ್ಟು ಬಂಟರ ಭವನದಲ್ಲಿ ಜನರ ಬಳಿಗೆ ನಮ್ಮ ಬ್ಯಾಂಕ್ ಅಭಿಯಾನದ ಉದ್ಘಾಟನಾ ಸಮಾರಂಭ ನಡೆಯಿತು. ಪುತ್ತೂರು ಶಾಸಕ ಸಂದೀಪ ಮಟ್ಟಂದೂರು ಅವರು ಅಭಿಯಾನವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಹಕಾರ ತತ್ವ ಸಾಕಾರಗೊಳಿಸಿದ ಕೀರ್ತಿ ಸಹಕಾರಿ ಬ್ಯಾಂಕ್ಗಳದ್ದಾಗಿದೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನ ಚೈತನ್ಯ ಉಂಟು ಮಾಡುವ ಮೂಲಕ ಅವರಿಗೊಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಲು ಸಹಕಾರಿ ಕ್ಷೇತ್ರದ ಬ್ಯಾಂಕುಗಳು ಕಾರಣವಾಗಿವೆ ಎಂದರು. ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ, ಎಲ್ಲರಿಗಾಗಿ ಎಲ್ಲರೂ ಎನ್ನುವಂಥದ್ದು ಸಹಕಾರಿ ತತ್ವ. ಆ ಸಹಕಾರಿ ತತ್ವವನ್ನು ಸಾಕಾರಗೊಳಿಸಿದ್ರೆ ಅದು ಡಿಸಿಸಿ ಬ್ಯಾಂಕ್. ಆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ಮುಖಾಂತರ ಆ ಸಮಾಜದ ಕಟ್ಟಕಡೆಯ ಒಬ್ಬ ತಾಯಿಯನ್ನು, ಒಬ್ಬ ಬಂಧುವನ್ನು ಹೇಗೆ ಮುಟ್ಟಬಹುದು ಎನ್ನುವುದಕ್ಕೆ ಸಾಕ್ಷಿ ಇಲ್ಲಿ ಸೇರಿರುವಂತಹ ಸಾವಿರಾರು ತಾಯಿಗಳು. ಇವತ್ತು ಯಾರಿಗೆ ಬದುಕು ಕೊಡಬೇಕು ಅಂದ್ರೆ ಆ ಸಮಾಜದ ಕಟ್ಟಕಡೆಯ ಒಬ್ಬ ತಾಯಿಗೆ ಬದುಕು ಕೊಟ್ಟಾಗ ಒಂದು ಕುಟುಂಬ ಸ್ವಾವಲಂಬಿಯಾಗಿ ಸ್ವಾವಲಂಬನೆಯಿಂದ ಬದುಕಲಿಕ್ಕೆ ಸಾಧ್ಯ. ಆ ಸ್ವಾವಲಂಬಿ ಬದುಕು ಇವತ್ತಿನ ಸಮಾಜಕ್ಕೆ ಅಗತ್ಯ ಇದೆ ಅಂತ ಹೇಳಿ ಕಂಡುಕೊಂಡು ಹೊಸ ರಾಜೇಂದ್ರ ಕುಮಾರ್ ಅಂತ ಸಹಕಾರಿಗಳು ನವೋದಯ ಗುಂಪಿನ ಮುಖಾಂತರ ಆರ್ಥಿಕ ಚೈತನ್ಯವನ್ನು ತುಂಬುವ ಮುಖಾಂತರ ಮಹಿಳೆಯರು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ನೆಲೆಯಲ್ಲಿ ತಾವೆಲ್ಲ ಇವತ್ತು ಇಲ್ಲಿ ಬಂದು ಸೇರ್ತೀರಿ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು, ನವೋದಯ ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಗೆ ಸ್ವಾಭಿಮಾನದ ಬದುಕನ್ನು ಕಲ್ಪಿಸುವ ಕೆಲಸ ನಮ್ಮದಾಗಿದೆ. ಸಮಾನ ಚಿಂತನೆಯ ಮೂಲಕ ನವೋದಯ ಸ್ವಸಹಾಯ ಗುಂಪುಗಳು ಬೆಳೆದು ಇಂದು ಬಲಿಷ್ಠವಾಗಿವೆ. ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಾಯೋಜಿತ ನವೋದಯ ಗುಂಪುಗಳಿಗೆ ಏಕರೂಪದ ಸಮವಸ್ತ್ರ ನೀಡುವ ಉದ್ದೇಶವನ್ನು ಹೊಂದಲಾಗಿದ್ದು, ಅದಕ್ಕಾಗಿ 5 ಲಕ್ಷ ಸಮವಸ್ತ್ರ ವ್ಯವಸ್ಥೆ ಮಾಡಲಾಗುವುದು. ಮಾರ್ಚ್ ನಂತರ ಈ ಕೊಡುಗೆ ನೀಡಲಾಗುವುದೆಂದು ಹೇಳಿದರು. 1999ನೇ ಇಸ್ವಿಯಿಂದ ಪ್ರಾರಂಭಗೊಂಡು ಇವತ್ತಿನ ತನಕ ನಾವು ಬೆಳೀತಾ ಬಂದಿದೆ. ಈ ಜನರ ಬಳಿಗೆ ಬ್ಯಾಂಕಿನ ಜೊತೆಗೆ ಜನರ ಬಳಿಗೆ ನವೋದಯ ಯಾಕಂತ ಹೇಳಿದ್ರೆ, ನೀವು ಸ್ವಾವಲಂಬಿ ಜೀವನವನ್ನು ರೂಪಿಸಿಕೊಳ್ಳಿ, ಅದರ ಜೊತೆಗೆ ಸ್ವಾವಲಂಬಿ ಜೀವನಕ್ಕೆ ಬೇಕಾಗುವಂತಹ ಆರ್ಥಿಕ ಸವಲತ್ತನ್ನು ಬ್ಯಾಂಕ್ ಕೊಡ್ತದೆ, ಪ್ರಾಥಮಿಕ ಪತ್ತಿನ ಸಂಸ್ಥೆಗಳು ಕೊಡ್ತದೆ ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟದ್ರಿಂದ ಬರೇ 12 ದಿವಸದಲ್ಲಿ 1,500 ಗುಂಪು ನಮ್ಮ ಅವಿಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಇವತ್ತೇನು 42-50 ಗುಂಪು ಇಲ್ಲಿ ಪ್ರಾರಂಭ ಆಗಿದೆ. ಬರೇ 3 ದಿವಸದಲ್ಲಿ ಸುಳ್ಯಪುತ್ತೂರಿನಲ್ಲಿ ಪ್ರಾರಂಭ ಆಗಿದೆ. ನೂತನ ನವೋದಯ ಸಂಘಗಳನ್ನು ಉದ್ಘಾಟಿಸಿದ ನಗರಸಭಾಧ್ಯಕ್ಷ ಜೀವಂತರ್ ಜೈನ್ ಹಾಗೂ ಸಾಲ ಪತ್ರಗಳನ್ನು ವಿತರಿಸಿದ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್ ಜೈನ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಸಂಚಯ ಖಾತೆಯನ್ನು ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಎಸ್ಪಿ ಜಯರಾಮ್ ರೈ ಅವರು ಉದ್ಘಾಟಿಸಿದರು. ಠೇವಣಿ ಪತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ವಿತರಿಸಿದರು. ಸಹಕಾರಿ ಮುಖಂಡ ಕಾವು ಹೇಮನಾಥ್ ಶೆಟ್ಟಿ, ನವೋದಯ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಪೂರ್ಣಿಮಾ ಶೆಟ್ಟಿ, ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಶಶಿಕುಮಾರ್ ರೈ ಪಾಲ್ಯೊಟ್ಟು, ಕೇಂದ್ರ ಸಹಕಾರಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಪಿ, ಸಂತೋಷ್ ಮರಕಡ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಪುತ್ತೂರು.